ಮಣಿಪಾಲ ಇಂಡಸ್ಟ್ರಿಯಲ್ ಏರಿಯಾದ ವೈಷ್ಣವಿ ದುರ್ಗಾ ದೇವಸ್ಥಾನದ ಬಳಿಯಲ್ಲಿರುವ ಈ ಅರ್ಬಿ ಫಾಲ್ಸ್ ಇದೀಗ ಸತತ ಮಳೆ ಬಂದಿರುವ ಹಿನ್ನೆಲೆಯಲ್ಲಿ ಮೈ ತುಂಬಿ ಹರಿಯುತ್ತದೆ. ಈ ಫಾಲ್ಸ್ನ ನೀರು ಬೆಟ್ಟದ ಮಧ್ಯದಲ್ಲಿ ಇಳಿಜಾರು ಪ್ರದೇಶದಲ್ಲಿ ಬರುವಂತಹ ಜರಿಯ ನೋಟ ಕಣ್ತುಂಬುವಂಥದ್ದು. ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ಬೋರ್ಗರೆವ ಜಲಪಾತದ ವೈಭವವನ್ನ ಕಾಣಬಹುದು. ಪರ್ಕಳದ ಮೂಲಕವೂ ಮುಂದೆ ಸಾಗಿ 80ನೇ ಬಡಗುಬೆಟ್ಟು ಪಂಚಾಯತ್ನ ಹಿಂಬದಿ ರಸ್ತೆಯಲ್ಲಿ ಚಲಿಸಿ ಮುಂದಕ್ಕೆ ಸಾಗಿ ಮಣಿಪಾಲ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಹೋಗುವ ದಾರಿಯಲ್ಲಿಯೂ ಕೂಡ ಸಂಚರಿಸಿ ಈ ಜಲಪಾತದ ವೈಭವವನ್ನ ಕಾಣಬಹುದು. ಈ ಫಾಲ್ಸ್ಗೆ ಬರಲು ಉತ್ತಮ ರಸ್ತೆಯ ವ್ಯವಸ್ಥೆ ಇದ್ದು ಎರಡು ಕಡೆಯಿಂದ ಈ ಜಲಪಾತಕ್ಕೆ ಸಂಪರ್ಕಿಸುವ ರಸ್ತೆ ಇದೆ ಎಂದು ಸಾಮಾಜಿಕ ಕಾರ್ಯಕರ್ತರುಗಳಾದ ಗಣೇಶ್ ರಾಜ್ ಸರಳಿಬೆಟ್ಟು, ರಾಜೇಶ್ ಪ್ರಭು ಪರ್ಕಳ ತಿಳಿಸಿದ್ದಾರೆ. ಪ್ರವಾಸಿಗರು ಬರುವವರು ಪಕ್ಕದಲ್ಲಿ ದೇವಸ್ಥಾನ ಇರುವುದರಿಂದ ಸ್ವಚ್ಛತೆಯ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕೆಂದು ಕೂಡ ಅವರು ವಿನಂತಿಸಿಕೊಂಡಿದ್ದಾರೆ.